ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಮಾಜಿ ಮಂತ್ರಿ ವಿನಯ ಕುಲಕರ್ಣಿ ಬಂಧನ ಎಸೆಯೋಡು ಎದುರು ಪಕ್ಷದ ನಾಯಕರು ಸಿದ್ದರಾಮಯ್ಯರು ಒಟ್ರಾಸಿ ಪಾತಿರುವರು. ತಪ್ಪು ಮಲ್ತದ ಜೆಂಡ ಬುಡುಗಡೆ ಆದ ಪಿದೈ ಬರಡಂದು ಮಂತ್ರಿ KS ಈಶ್ವರಪ್ಪ ಪಂತೆರ ಗುರುವಾರ ಒಡಿಪು ಶ್ರೀಕೃಷ್ಣ ಮಠಕ್ಕೆ ಹೋದು ಪಿರಬತ್ತಿನ 6 ಸುದ್ದಿಗಾರರ ಪಾತಿರಿಯರು. ರಾಜ್ಯದ ಮಂತ್ರಿ KS ಈಶ್ವರಪ್ಪರು ಗುರುವಾರ ಒಡಿಪು ಶ್ರೀಕೃಷ್ಣ ಮಠಕ್ಕೂ ಭೇಟಿ ಕೊಟ್ಟು ಶ್ರೀಕೃಷ್ಣ ದೇವೀರ್ನ ಎಂಬು ನಟ್ಟೊಂದು ಪರ್ಯಾಯ ಅದಮಾರು ಶ್ರೀ ವಿಶ್ವಪ್ರಿಯ ತೀರ್ಥ ಸ್ವಾಮೀಜಿಯರ ಪಾತರ ಕತೆ ನಡಪಾಯರು. ಮಠೋರ್ದು ಪಿದೈ ಬತ್ತನ ಮಂತ್ರಿಯರು ಸುದ್ದಿಗಾರರ ಪಾತೆರ್ದು ಮಾಜಿ ಮಂತ್ರಿ ವಿನಯ್ ಕುಲಕರ್ಣಿ ಬಂಧನ ಆಯ್ನ ಇಚಾರಡು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಪಂಡನ ಪಾತೆರಗೂ ಎದುರುತ್ತರ ಕೊರಿಯರು. ಕೆರ್ನ ಕೇಸಿನ ತನಿಖೆ ಮಲ್ಪರೆ ಬಲ್ಲಿಯ ಅಂಚಾಂಡ ಕೆರ್ನೆಕ್ ಕಾಂಗ್ರೆಸ್ ಬೆರಿಸಾಯ ಕೊರ್ಪುಂಡ ಸಿದ್ದರಾಮಯ್ಯರು ಬೆರಿಸಾಯ ಕೊರ್ಪುಣಂದಾಂಡ ಒತ್ತುನಡು ಎಂಕ್ಲನೆಕ್ಲಿನ ಜೈಲಿಗೆ ಕಳಪುಣ್ಣ ರಾಜಕೀಯ ಉದ್ದೇಶನ ಬಾಯಿಗೆ ಬತ್ತನಂಚ ಪಾತೆರ್ನವು ಎದುರು ಪಕ್ಷದ ನಾಯಕಗ ಎಡ್ಡೆ ಹತ್ತು ತಪ್ಪು ಮಲ್ದಜಿಂದಾಂಡ ಬುಡುಗಡೆಯಾದ ಪಿದೈ ಬರಡಂದು ಆರ್ಪಂಡಿರು. ಕಾಂಗ್ರೆಸ್ ನೀತಿಗೆ ಬಿಜೆಪಿ ಉಗ್ರವಾದ ವಿರೋಧ ಮಲ್ಪುಡು ರಾಜ್ಯೋಡುದಾಯ ಮುಖ್ಯಮಂತ್ರಿ ಬದಲಾವಡು ಸಿದ್ದರಾಮಯ್ಯರಿಗೆ ಬಾನೊಡ್ದು ಸುದ್ದಿ ಬೂಡ್ತುಂಡ ಮೋದಿ ಅತ್ತಂಡ ಅಮಿತ್ ಶಾ ಫೋನ್ ಮಲ್ತದ ಪಂಡೆರಾಂದು KS ಈಶ್ವರಪ್ಪ ಪಂಡೆರು. ರಾಜಕೀಯ ಪ್ರೇರಿತ ಅಂತಂದ್ರೆ ಹಿಂದೆ ನಮ್ಮನ್ನೆಲ್ಲ ಜೈಲಿಗೆ ಕಳಿಸಿದ್ರಲ್ಲ, ಅದು ರಾಜಕೀಯ ಪ್ರೇರಿತನಾಗ್ಯಾರ ಅವರು. ಅದಕ್ಕೆ ನಾನು ಹೇಳ್ತಾ ಇರೋದು, ಸುಮ್ಮನೆ ಬಾಯಿ ಬಂದಾಗ ಮಾತಾಡೋದು ವಿರೋಧ ಪಕ್ಷ ನಾಯಕರಿಗೆ ಗೌರವ ಅಲ್ಲ. ಏನಾಗಿದೆ, ತನಿಖೆ ಆದೇಶ ಆಗಿದೆ, ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಗೊತ್ತಿದೆ, ನಾನು ಅಂದ್ಕೊಂಡಿದ್ದೀನಿ, ಆಯಿತಾ. ಆದರೆ ತನಿಖೆಯಿಂದ ಅವ್ರನ್ನ ತಪ್ಪಿತಸ್ಥಲ್ಲ ಅಂತ ಹೊರಗೆ ಬರಲಿ. ಈಗ ನಾವೇನು ಹಿಂಗಂದ್ರೆ ಯಾರು ಬೇಕಾದ್ರೆ ಏನು ಕೊಲೆ ಮಾಡ್ಬೋದು, ದರೋಡೆ ಮಾಡ್ಬೋದು. ಈಗ DK ಶಿವಕುಮಾರ್ ಅವ್ರು ಹಿಂದಿದ್ದೀವಿ ಅಂದರು. ಯಾಕೆ ಹಿಂದಿದ್ದಾರೆ? ಇವ್ರು ಜೈಲಿಗೆ ಹೋಗಿ ಬಂದಾರಲ್ಲ, ಇವರೆಲ್ಲ ಒಂದೇ. DK ಶಿವಕುಮಾರ್, ವಿನಯ್ ಕುಲಕರ್ಣಿ ಇವರೆಲ್ಲ ಒಂದೇ. ಅವರು ಹೊರಗೆ ಬರಲಿ, ತಪ್ಪಿತಸ್ಥ ಅಲ್ಲ ನಾನು ಅಂತ DK ಶಿವಕುಮಾರ್ ಅವರು ಹೊರಗೆ ಬರಲಿ, ವಿನಯ್ ಕುಲಕರ್ಣಿ ಹೊರಗೆ ಬರಲಿ. ನಾನು ಹೇಳ್ತಿರೋದು, ಈ ರೀತಿ ಅವ್ರು EDನಲ್ಲಿ ಸಿಕ್ಕೊಂಡಿರೋರು ಅವ್ರ ಬಗ್ಗೆ ಕ್ರಮ ತಗೋಬಾರ್ದು, ಇವ್ರು ಕೊಲೆ ಮಾಡಿದ್ರು, ಇವ್ರ ಬಗ್ಗೆ ತನಿಖೆನೇ ಮಾಡಬಾರ್ದು ಅಂತ ಕಾಂಗ್ರೆಸ್ಸಿನ ಧೋರಣೆ ಇದೆಯಲ್ಲ, ಇದನ್ನು ನಾವು ಅತಿ ಉಗ್ರವಾಗಿ ಖಂಡನೆ ಮಾಡ್ತೇವೆ. ಬದಲಾವಣೆ ಅಂತ ಸುಮ್ಮನೆ ಹೇಳ್ತಾರೋ ಏನದು? ಹುಚ್ಚು ಅಂತ ಸಿದ್ದರಾಮಯ್ಯನ ಹುಚ್ಚಿಡಿದೆ. ಅವ್ರು ಮುಖ್ಯಮಂತ್ರಿಗಳಾಗಿದ್ರಲ್ಲ, ಮುಖ್ಯಮಂತ್ರಿ ಸ್ಥಾನ ಹೋದ ನಂತರ ಹುಚ್ಚಿಡ್ದೋಗಿದೆ. ಮುಖ್ಯಮಂತ್ರಿ ಬದಲಾವಣೆ ಯಾಕೆ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ? ಯಾರು ಹೇಳ್ಯಾರ ಅವರಿಗೆ? ಡೆಲ್ಲಿನಲ್ಲಿ ಸುದ್ದಿ ಬಂತಂತೆ, ಆಕಾಶದಿಂದ ಬಂದ್ಬಿಟ್ಟಿದೆ, ಉದುರಿದೆ ಸುದ್ದಿ ಅವರಿಗೆ. ಇಷ್ಟು ಒಂಥರ ಕೆಟ್ಟ ರಾಜಕಾರಣ ಮಾಡೋದಕ್ಕೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ನವರೇ ಕಾರಣ. ಬಿಹಾರದ ಬಾಗಲ್ಪುರ ಜಿಲ್ಲೆಡು ಗುರುವಾರ 5 ಜನ ಕೊಲೆತ್ತಿನ ಓಡ ಸುದಿಟು ಮುರುಕುದು 7 ಜನ ತೋಜಂದೆ ಆತಿರ ಓಡುಡಿತ್ತಿನ ಬಾಕಿದಕ್ಲೆನ ರಾಜ್ಯ ವಿಪತ್ತು ಸ್ಪಂದನ ಪಟ್ಲಾಂದಕ್ಲು ಬಚಾವ್ ಮಲ್ದೇರ ಓರ್ತಿ ಪುಂಜು ಜೀವ ಕಳೆ ಒಂದೇರ. ಬಿಹಾರದ ಬಾಗಲ್ಪುರ ಜಿಲ್ಲೆಡು ಗುರುವಾರ ಸುಮಾರು 5 ಜನಕ್ಲೇನು ಕೊನೊಂದಿತ್ತಿನ ಓಡ ಸುದೆಟ್ಟು ಮುರ್ಕುದು 7 ಜನ ತೋಚಂದೆ ಆತಿರ. 40 ವರ್ಷದ ಪೊಂಚವರ್ತಿ ತೀರ್ಥರಿಂದ ಅಧಿಕಾರಿಗಳು ತೆರಿಪಾದರು. ಓಡುಡು ಇತ್ತಿನ ಬಾಕಿದ ಮಾತೆರೆಲ್ಲ ರಾಜ್ಯ ವಿಪತ್ತು ಸ್ಪಂದನ ಪಟ್ಲಮುದಕಲು ಬಚಾವ್ ಮಲ್ತದರು. ಬಿಹಾರದ ನೌಗಾಚಿಯಡು ಈ ಸಂಗತಿ ನಡೆತದಂಡು ಕೃಷಿ ಕಾರ್ಮಿಕರು ಓಡುಡಿತ್ತಿருந்து ಬಾಗಲ್ಪುರ ಜಿಲ್ಲಾ ದಂಡಾಧಿಕಾರಿ ಪ್ರಣವ್ ಕುಮಾರ್ ತೆರಿಪಾದರು. ತೋಜಂದೆ ಆಯ್ನ 7 ಜನಕ್ಲೇನು ನಾಡು ಪತ್ತುನ ಕಾರ್ಯ ಸಾಗದಂಡು. ಉನ್ಪುನ ನುಪ್ಪುಗುಲ ತತ್ವಾರ ಎತ್ತಿನ ಕಾಲುಡು ಸಮಾಜದ ದುಂಬಾಳ್ತ ವಹಿಸದ ಸಮಾಜ ಕಟ್ಟಿದಿನಾರ JC ಸುವರ್ಣರಂದ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕದ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ ಪಂತೆರ ಮುಲ್ಕಿದ ರಾಷ್ಟ್ರೀಯ ಬಿಲ್ಲವ ಮಹಾಮಂಡಲದ ಸಭಾಂಗಣಡು ಗುರುವಾರ JC ಸುವರ್ಣರಿಗೆ ನುಡಿ ನಮನ ಸಂದಾದ 6 ಪಾತಿರಿಯರು. ಬ್ರಹ್ಮಶ್ರೀ ನಾರಾಯಣ ಗುರುಕ್ಲನ ತತ್ವ ಆದರ್ಶಲೇನು ಪಾಲನೆ ಮಲ್ತೊಂದು ಬಿರ್ವೇರೆ ಸಮಾಜದ ಏಳಿಗೆದ ಒಟ್ಟುಗು ಸರ್ವ ಸಮಾಜದ ಎಡ್ಡೆಪು ಬಯಕದಿನ JC ಸುವರ್ಣರು ಅವರಿ ಆದರ್ಶ ನಾಯಕರು. ಭಾರತ್ ಬ್ಯಾಂಕ್ದ ಗುರ್ಕಾರ್ಯರಾದ ಬ್ಯಾಂಕ್ದ ಮಾತಾ ಬುಲಿಚಿಲಗ್ ಬೆಂದಿದಿನ ಸುವರ್ಣರು ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದ ಅಭಿವೃದ್ಧಿ ಸಮಿತಿ ಗುರ್ಕಾರ್ಯರಾದ ರಾಷ್ಟ್ರೀಯ ಬಿರುವೇರೆ ಮಹಾಮಂಡಲದ ತಾಪಕ ಗುರ್ಕಾರ್ಯರಾದ್ಲ ಸಮಾಜದ ಎಡ್ಡೆಪುಗು ತನ್ನ ಜೀವ ತರಿತದ ಇಂಚಿಪ ಕರಿದುಪೋಯಿನ JC ಸುವರ್ಣರಿಗೆ ಹೆಜ್ಜೆ ಮಾಡಿದ ಬಿಲ್ಲವ ಸಮಾಜ ಸೇವಾ ಸಂಘದ JC ಸುವರ್ಣ ಸಭಾಂಗಣೋಡು ಶ್ರದ್ಧಾಂಜಲಿ ಸಭೆ ನುಡಿನಮನ ಕಾರ್ಯಕ್ರಮ ಗುರುವಾರ ಅಟ್ಟಣೆ ಆದಿತ್ತಂಡ. ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕದ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ, ಮಾಜಿ ಮಂತ್ರಿ ಬಿ ರಾಮನಾಥ್ ರೈ, ವಿನಯ್ ಕುಮಾರ್ ಸೊರಕೆ, ಶಾಸಕರು ಸುನಿಲ್ ಕುಮಾರ್, ಆಳ್ವಾ ಶಿಕ್ಷಣ ಸಂಸ್ಥೆಯ ಗುರುಕಾರ್ಯರು ಡಾಕ್ಟರ್ ಎಂ ಮೋಹನ್ ಆಳ್ವಾ ಇಂಚ ಬೇತೆ ಬೇತೆ ಕ್ಷೇತ್ರ
ವಲಯಲಿನ ನಾಯಕರು ಜನ ಪ್ರತಿನಿಧಿಗಳು ಜೆಎಸ್ಸಿ ಸುವರ್ಣರ್ನ ಚಿತ್ರಪಟಕ್ಕೂ ಬುರ್ಪ ಪಾಡ್ದು ಶ್ರದ್ಧಾಂಜಲಿ ಸಂದಾಯರು. ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿ ಪಾತಿರ್ದು ಉನ್ಪುನ ನುಪ್ಪುಗುಲ ತತ್ವಾರ ಇತ್ತಿನ ಕಾಲುಡು ಸಮಾಜದ ದುಂಬಾಳ್ತ ವಹಿಸದ ಸಮಾಜ ಕಟ್ಟಿದಿನಾರು ಜೆಎಸ್ಸಿ ಸುವರ್ಣರಂದು ಪಂಡ್ಯರ. ಅವತ್ತಿನ ನಮ್ಮ ಸಮಾಜದ ಸ್ಥಿತಿ ಹೇಗಿತ್ತು ಅಂತ ಹೇಳಿದರೆ, ತುತ್ತು ಅನ್ನಕ್ಕೂ ಕಷ್ಟಪಡುವಂಥ ಸಂದಿಗ್ಧತೆಯಲ್ಲಿ ನಮ್ಮ ಸಮಾಜ ಇತ್ತು. ಆವಾಗ ಸರ್ಕಾರಿ ನೌಕರರು ನಮ್ಮ ಸಮಾಜದಲ್ಲಿ ಇರಲಿಲ್ಲ, ಶಾಲೆಗೆ ಹೋಗುವವರು ನಮ್ಮ ಸಮಾಜದಲ್ಲಿ ಇರಲಿಲ್ಲ. ಅಂಥ ದಿನಗಳಿರುವಾಗ ಈ ಸಮಾಜದ ಮುಖಂಡತ್ವವನ್ನು ಜಯಸುವರ್ಣರು ವಹಿಸ್ತಾರೆ. ಅವತ್ತಿನಿಂದ ಇವತ್ತಿನವರ ಕೊನೆಗಾಲದವರೆಗೂ ಕೂಡ ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ನಿಮಿಷ, ಪ್ರತಿ ಬದುಕಿನ ಒಂದೊಂದು ಕಣಗಳನ್ನು ಕೂಡ ಸಮಾಜ ಕಟ್ಟಲಿಕ್ಕೆ ಪ್ರಯತ್ನ ಪಟ್ಟವರು ಯಾರು ಕೇಳಿದರೆ ಅದು ಜಯಸುವರ್ಣರು ಅಂತೇಳಿ ನಾವೆಲ್ಲ ಆತ್ಮಸಾಕ್ಷಿಯಾಗಿ ಹೇಳಬೇಕಾದಂಥ ಜವಾಬ್ದಾರಿ ನಮಗಿದೆ. ಬ್ರಹ್ಮಶ್ರೀ ನಾರಾಯಣ ಗುರುಕುಲನ ಆದರ್ಶಲೇನ ಶಿಸ್ತುಡು ಪಾಲನೆ ಮಲ್ತೊಂದು ಮಾತಾ ಸಮಾಜಗಳ ಸಾಯ ಸಕಾಯ ಕೊರ್ನಾರು ಸುವರ್ಣರಂದು ಶಾಸಕರು ಸುನಿಲ್ ಕುಮಾರ್ ಪಂಡ್ಯರು. ನಾರಾಯಣ ಗುರುಗಳ ಆದರ್ಶ ಯಾವುದಿತ್ತು ಅದನ್ನು ಅಚ್ಚುಕಟ್ಟಾಗಿ ಪಾಲಿಸುವಂಥ, ಅನುಷ್ಠಾನಗೊಳಿಸುವಂಥ, ಅದನ್ನು ಉಳಿದವರಿಗೆ ಮಾದರಿಯಾಗಿ ತಿಳಿಸುವಂಥ ಒಂದು ಒಳ್ಳೆಯ ಕಾರ್ಯವನ್ನು ಜಯಣ್ಣ ನಮ್ಮ ಮುಂದೆ ಮಾಡಿಕೊಟ್ಟಿದ್ದಾರೆ. ನಾನು ಮೊನ್ನೆ ಮುಂಬೈನ ಸಭೆಯಲ್ಲೂ ಕೂಡ ಉಲ್ಲೇಖ ಮಾಡಿದ್ದೆ. ಜಯಸುವರ್ಣ ಬಿಲ್ಲವ ಮಹಾಮಂಡಳ, ಬಿಲ್ಲವ ಸಂಘ ಇತ್ಯಾದಿ ಚಟುವಟಿಕೆಗಳಿಗೆ ನೇತೃತ್ವವನ್ನು ಕೊಟ್ಟರು. ನಮ್ಮ ಸಮುದಾಯದ ಒಂದು ಯುಗಪುರುಷ ಅಂತೇಳಿ ನಾವು ಅಂದ್ಕೊಂಡಿದ್ವಿ. ಆದರೆ ಅವರ ಬದುಕಿನ 10 ಸಂಗತಿಗಳನ್ನು ಮೆಲುಕು ಹಾಕಿದಾಗ, ತುಂಬ ಜನರ ನಡುವೆ ಮಾತಾಡಿದಾಗ ಎಲ್ಲ ಸಮುದಾಯದ ವ್ಯಕ್ತಿಗಳಿಗೆ ಒಂದಲ್ಲ ಒಂದು ರೀತಿಯಾದಂಥ ಸಹಾಯವನ್ನು ಮಾಡ್ತಾ, ಮಾರ್ಗದರ್ಶನವನ್ನು ಮಾಡ್ತಾ ಎಲ್ಲ ಸಮುದಾಯಗಳಿಗೆ ಭಾಳ ಹತ್ತಿರ ಆಗಿದ್ದರು ಅನ್ನುವಂಥದ್ದು ಅವರ ಹತ್ತಿರದ ಬದುಕಿನಲ್ಲಿ ನಾವೆಲ್ಲರೂ ಕೂಡ ಕಂಡಿದ್ದೇವೆ. ಮಾಜಿ ಮಂತ್ರಿ ಬಿ ರಮನಾಥ್ ರೈ ಪಾತಿರ್ದು ಜನಾರ್ದನ ಪೂಜಾರ್ಲು ಓಟು ಗುಂತುನ ಪುರ್ತುಡು ಅರೆಗ್ ಬಿರಿ ತಾಂಗ್ ಕೊಡ್ದು ಮಾತಾ ಕೆಲಸುಗ್ಲ ಸಾಯ ಸಕಾಯ ಕೊರ್ನಾರು ಜೆಎಸ್ಸಿ ಸುವರ್ಣರಂದು ಪಂಡ್ಯರು. ಒಂದು ವ್ಯಕ್ತಿಗೆ ಸಾಮಾಜಿಕ ಸೇವೆ ಮಲ್ಪನ ಅವಕಾಶ ಜನಾರ್ದನ ಪೂಜಾರಿಗೆ ಲೋಕಸಭಾ ಕ್ಷೇತ್ರಗೂ ಚುನಾವಣೆ ಸ್ಪರ್ಧೆ ಮಲ್ಪನ ಅವಕಾಶ ಬರ್ತನ ಸಂದರ್ಭಡು ಜನಾರ್ದನ ಪೂಜಾರನ ಬೆರಿತಾಂಗ್ ಕೊರ್ದು ಆರೆಗೆ ಸಂಪೂರ್ಣವಾದ ಸಾಕಾರ ಮಲ್ತನಾರು ಜಯಸು ಸ್ವರ್ಣರು ಆರ್ನ ಮಾತಾ ಕೆಲಸೊಡ್ಲ ತನ್ನನ್ನು ತಾನು ಆರ್ನ ಒಟ್ಟಿಗೆ ಇತ್ತೊಂದು ಅರೆ ಬೆರಿತಾಂಗ್ ಕೊರ್ನಂಚಿನ ಮಲ್ಲ ವ್ಯಕ್ತಿ ಜಯಸು ಸುವರ್ಣರು. ಮಾಜಿ ಮಂತ್ರಿ ವಿನಯ್ ಕುಮಾರ್ ಸೊರಕೆ ಪಾತಿರ್ದು ಸುವರ್ಣರ್ನ ಸಾಧನೆಯನ್ನು ನೆಂಪು ಮಲ್ತೊಂಡ್ಯರು. ಇನಿ ಒಂಜಿ ಬೊಂಬಾಯಿಗೆ ಪೋದು ಆ ಕಿರುಚಿತ್ರನ ಇನ್ನು ರೂಪಿಸೋಣ ಅವಕಾಶ ಆತಿಜಿ ಹೆಚ್ಚಿನ ಅಂಶ ಎಥೋ ಜನಕ್ಕಳಿಗೆ ಕರಾವಳಿದ ಜನಕ್ಕಳು ಇನಿ ಬೊಂಬಾಯಿ ಪೋಯಿನಂಚಿನ ಸಂದರ್ಭಡು ಆಕಳಿಗೆ ಒಂಜಿ ರಕ್ಷಣಾ ಕವಚವಾದ ಕೆಲಸಕಾರ ಮಲ್ಪಂಚಿನ ಕೆಲಸಕಾರೆಲ್ಲ ಜಯಸುವರ್ಣರ್ನ ಒಂಜಿ ಜೀವಿತ ಅವಧಿ ನಡತನು ಪಂಡ ತಪ್ಪಾವನ್ನು. ಡಾಕ್ಟರ್ ಎಂ ಮೋಹನ ಆಳ್ವೀರ್ ಪಾತಿರ್ದು ಎನ್ನ ಕಷ್ಟ ಕಾಲುಡ್ಲ ನಮ್ಮ ಸಂಸ್ಥೆಗೆ ಅಪಮಾನ ಬರಿಯರೆ ಬಲ್ಲಿ ಎಂದು ಪಂಡದು ಸತ್ಯ ಧರ್ಮ ನ್ಯಾಯಡು ಬದುಕಿನಾರು ಜಯಸಿ ಸುವರ್ಣರು ಅರೆನ ಆದರ್ಶ ಪತ್ತೊಂದು ದುಂಬು ಪೊಯ್ಯಂದು ಪಂಡ್ಯರು. ಎನ್ನ ಕಷ್ಟ ಕಾಲುಡ್ಲ ಎಂಕ್ ಒಂಜಿ ಫೋನ್ ಮುಖಾಂತರ ಆರು ಬೊಂಬಾಯಿದ ಮಹಾನಗರಡು ಪಾತಿರ್ದು ನಮ್ಮ ಸಂಸ್ಥೆ ಪನ್ಪಿನೊಂಜಿ ಪಾತೆರ ಅವು ಎನ್ನೊಂಜಿ ಅಪ್ಪೆನ ಮಲ್ಲ ಪಲೇಲಕಾರ ಪಂತಿನ ಪಾತೆರ ಅವು ಎಂಕ್ ಇನಿಕ್ಲ ನೆನಪುಂಡು. ನಮ್ಮ ಸಂಸ್ಥೆ ನೆಕ್ಕ ಅಪವಾದ ಬರ್ರೆ ಬಲ್ಲಿ ಪನ್ಪಿನೊಂಜಿ ಪಾತೆರನಾರು ಪಂತಿನ ನೆನಪುಂಡು ಎಂಕ್ ಅಂಚಿನ ಸತ್ಯ ನ್ಯಾಯ ಧರ್ಮನು ಒಲ್ಪೊಂಡು ಅಲ್ಪ ಜಯನೆತ್ತಿನ ಅಂತ ತೂತಿನ ಅಂಚಿನ ಮಹಾಪುರುಷಿನಿ ನಮ್ಮೊಟ್ಟಿಗೆ ಇಜ್ಜಿಯರು ಅರ್ನ ಆದರ್ಶಗಳು ನಮ್ಮ ಜೀವನೋಡು ಪರ್ಯಂತ ದೀವೊಂದು ಅರ್ನ ನನ್ನ ದುಂಬುಗು ಅರ್ನ ಪುದರಡು ಮಹಾಮಲ್ಲ ಕೆಲಸ ಒಂಜಿ ನಾಡು ಆವಡು ಐತ ಒಟ್ಟಿಗೆಲ್ಲ ಎಂಕುಲು ಏಪಲ ಉಲ್ಲ ಪಂದು ಪಣಂದು.
ಮಾಜಿ ಮಂತ್ರಿ ಅಭಯಚಂದ್ರ ಜೈನ್, ಶಾಸಕರು ಯುಟಿ ಖಾದರ್, ಮಾಜಿ ಮಂತ್ರಿ ಪ್ರಮೋದ್ ಮಧ್ವರಾಜ್, ಶಾಸಕರು ಉಮಾನಾಥ ಕೋಟ್ಯಾನ್, ಮಾಜಿ ಮಂತ್ರಿ ಕೃಷ್ಣ ಜೆ ಪಾಲಿಮಾರ್, ವಿಧಾನ ಪರಿಷತ್ ಸದಸ್ಯರು ಹರೀಶ್ ಕುಮಾರ್, ರಾಷ್ಟ್ರೀಯ ಬಿರುವೇರೆ ಮಹಾಮಂಡಲದ ಗುರುಕಾರ್ಯರು ಡಾಕ್ಟರ್ ರಾಜಶೇಖರ ಕೋಟ್ಯಾನ್, ಬಿಎ ಮೊಯ್ದೀನ್ ಬಾಬಾ, ಐವನ್ ಡಿಸೋಜಾ, ಮಧು ಬಂಗಾರಪ್ಪ, ಆರ್ ಪದ್ಮರಾಜ್, ಹರೀಶ್ ಯಜಮಾಡಿ, ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್, ಭಾಸ್ಕರ ಎಂ ಸಾಲ್ಯನ್, ಜೆಸಿ ಸುವರ್ಣರ್ನ ಬಡಿದಿ ಲೀಲಾವತಿ, ಜೋಕುಲು ಸೂರ್ಯ ಜೆ ಸುವರ್ಣ, ಸುಭಾಷ್ ಜೆ ಸುವರ್ಣ, ದಿನೇಶ್ ಜೆ ಸುವರ್ಣ, ಯೋಗೀಶ್ ಜೆ ಸುವರ್ಣ ಪಾಲ್ಗೊಂಡಿರು. ಇಂಚಿಪ ಬಿಜೆಪಿ ಕಾರ್ಯಕರ್ತರು ಫೋಟೋಗ್ರಾಫರ್ ದಿನೇಶ್ ಶೆಟ್ಟಿ ಗೊಟ್ಟೆಂಜರೆಗ್ ಪರಂಗಿಪೇಟೆಡ್ ದುಷ್ಕರ್ಮಿಲು ಪೆಟ್ಟುಪಾಡ್ ನೀಡಿದವರ ಆರ್ ಇತ್ತೆಲ ಖಾಸಗಿ ಆಸ್ಪತ್ರೆಡೆ ಉಪ್ಪುನಂಚ ಆತಂಡ್ ಗುರುವಾರ ಆಸ್ಪತ್ರೆಗೆ ಭೇಟಿ ಕೊರ್ನ ಬಂಟ್ವಾಳದ ಶಾಸಕರು ರಾಜೇಶ್ ನಾಯ್ಕ್ 1 ಲಕ್ಷ ರೂಪಾಯಿ ಸಹಾಯ ಒದಗಾದರು. ಬಿಜೆಪಿ ಕಾರ್ಯಕರ್ತರು ಪರಂಗಿಪೇಟೆದ ಫೋಟೋಗ್ರಾಫರ್ ದಿನೇಶ್ ಶೆಟ್ಟಿ ಕೊಟ್ಟಿಂಜ ಮೇರೆಗೆ ಅಕ್ಟೋಬರ್ 28 ದುಷ್ಕರ್ಮಿಲು ಒಟ್ರಾಸಿ ಪೆಟ್ಟು ಪಾಡ್ದು ಕೆರಿಯರ ಪ್ರಯತ್ನ ಮಲ್ತಿನಿಡ್ದವರ ಆರ್ ಇತ್ತೆಲ ಆಸ್ಪತ್ರೆಡೆ ಉಲ್ಲೇರು. ರಾತ್ರಿ ಸುಮಾರು 7:30 ಗಂಟೆದ ಪೊರ್ತುಡು ಅರೆನ ಸ್ಟುಡಿಯೋಗು ಪೊಗುದಿನ ದುಷ್ಕರ್ಮಿಲು ಬಂಜಿಗೆ ಬಲವಾಯಿನ ಪೆಟ್ಟು ಪಾಡ್ತಿತ್ತೆರು. ಗುರುವಾರ ಬಯ್ಯಗ್ ಬಂಟ್ವಾಳದ ಶಾಸಕರು ರಾಜೇಶ್ ನಾಯ್ಕ್ ಕುಡ್ಲದ ಎಜೆ ಆಸ್ಪತ್ರೆಗೆ ಭೇಟಿ ಕೊಡ್ದು ದಿನೇಶ್ ಶೆಟ್ಟಿ ಕೊಟ್ಟಿಂಜ ಮೇರಿನ ಆರೋಗ್ಯ ವಿಚಾರ್ತಿರು. ಮರ್ದದ ಖರ್ಚಿಗಾದ ಶಾಸಕರು 1 ಲಕ್ಷ ರೂಪಾಯಿನ ಕೊರಿಯರು. ಪುದು ಜಿಲ್ಲಾ ಪಂಚಾಯತ್ ಸದಸ್ಯರು ರವೀಂದ್ರ ಕಂಬಳಿ, ಗಣೇಶ್ ರೈ ಮಾಣಿ ಶಾಸಕರನ್ನ ಒಟ್ಟುಗಿತ್ತರು. ಆಸ್ಪತ್ರೆದ ಆರೋಗ್ಯ ಮುಖ್ಯಸ್ಥರು ಡಾಕ್ಟರ್ ಪ್ರಶಾಂತ್ ಮಾರ್ಲೆರಡ ರಾಜೇಶ್ ನಾಯ್ಕ್ ಪಾತೆರ್ದು ದಿನೇಶ್ನ ಆರೋಗ್ಯಗೂ ದಾಲ ಸಮಸ್ಯೆ ಆವಂದಿನಂಚ ಮರ್ತು ಮಲ್ಪೆರೆ ತೆರಿಪಾಯಿರಿಂದ ತೆರೆದು ಬೈದಂಡು. ರಾಜ್ಯಡು ಮುಖ್ಯಮಂತ್ರಿ ಬದಲಾವಣೆ ಆಪಣೊಂದು ಪಂತಿನ ರಾಜ್ಯದ ಎದುರು ಪಕ್ಷದ ನಾಯಕರು ಸಿದ್ದರಾಮಯ್ಯರಿಗೆ ಎದುರುತ್ತರ ಕುರ್ನ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ ಸಿದ್ದರಾಮಯ್ಯರು ಪಗಿಲಕನ ಕಟ್ಟುನೇನು ಉಂತಾವಡೊಂದು ಪಂತೆರು. ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕದ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿಯರು ರಾಜ್ಯದ ಎದುರು ಪಕ್ಷದ ನಾಯಕರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಪಂತಿನ ಪಾತ್ರಲೆಗ್ ಎದುರುತ್ತರ ಕೊಡ್ದು ರಾಜ್ಯಡು ಸಿಎಂ ಬದಲಾವಣೆ ಆಪಣೊಂದು ಪಂತಿನ ಸಿದ್ದರಾಮಯ್ಯರು ಪಗಿಲು ಕನಕಟ್ಟುನೇನು ಉಂತಾವಡೊಂದು ಪಂಡ್ಯರು. ಆರು ಸುದ್ದಿ ಮಾಧ್ಯಮದಗಳೆಡ ಪಾತಿರಿಯರು ಒವ್ವೇ ಕಷ್ಟ ಬತ್ತನಲ ಯಡಿಯೂರಪ್ಪರು ಸಮರ್ಥವಾದ ಆಡಳಿತ ನಡಪಾದಿರು. ಸಿದ್ದರಾಮಯ್ಯರಿಗೆ ಅಲ್ಲಾವುದ್ದೀನ್ ವಾ ಅದ್ಭುತ ದೀಪ ಮಾಹಿತಿ ಕೊಡ್ತನ ಗೊತ್ತಿಜ್ಜಿ ಕೇಂದ್ರ ಬೊಕ್ಕ ರಾಜ್ಯದ ಮಾತಾ ನಾಯಕರ್ನ ಬಿರಿಸಾಯ ಮುಖ್ಯಮಂತ್ರಿಯರಿಗೆ ಉಂಡು ಆರೆ ಅಧಿಕಾರಡುಪ್ಪೆರಂದು ಆರ್ಪಂಡ್ಯರು. ಕಾಂಗ್ರೆಸ್ದ ಉಲಯದ ವಿಚಾರಗೂ ಎಂಕ್ಲು ಕೈಪಾಡುಜ ಡಿಕೆಶಿ ಸಿದ್ದರಾಮಯ್ಯರ್ನ ಮಿತ್ತು ಕೋಪಡುಪ್ಪೊಡು ಅಂಚಾದ ದೂರು ಕೊರಿಯರೆ ಡೆಲ್ಲಿಗೂ ಪುದುಪ್ಪು. ಕಾಂಗ್ರೆಸ್ಡು ಔಲಾ ಸರಿಜೆಂದು ಕುಡ ಸಾಬೀತಾವೊಂದುಂಡು. ಪಕ್ಷ ಸಂಘಟನೆಡು ವಿಜಯೇಂದ್ರ ಕೆಲಸ ಮಲ್ತೊಂದುಲ್ಲೆರು. 6 ಓಟುಗುಂತನ ರಾಜಕೀಯ ಬಗೆಟ್ ರಾಜ್ಯ ಬೊಕ್ಕ ಕೇಂದ್ರದ ನಾಯಕರು ನಿರ್ಧಾರ ಮಲ್ಪೆರಂದು ಕೋಟಾ ಶ್ರೀನಿವಾಸ ಪೂಜಾರಿ ಪಂಡ್ಯರು. ವಿಜಯೇಂದ್ರ ಅವರು ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕದ ಉಪಾಧ್ಯಕ್ಷರಾಗಿ ಕೆಲಸಗಳನ್ನು ಮಾಡಬೇಕಂತೇಳಿ ಪಕ್ಷ ನಿರ್ದೇಶಿಸಿ ಅವಕಾಶಗಳನ್ನು ಮಾಡಿಕೊಟ್ಟಿದೆ. ಪಾರ್ಟಿಯ ಸಂಘಟನೆ ಮತ್ತು ಚುನಾವಣೆಯೂ ಸೇರಿದಂತೆ ಎಲ್ಲ ವಿಚಾರದಲ್ಲೂ ಸಕ್ರಿಯವಾಗಿ ಕೆಲಸಗಳನ್ನು ಮಾಡ್ತಾರೆ. ಅವರ ಬಗ್ಗೆ ಏನು ನಿರ್ಧಾರ ಕೈಗೊಳ್ಳಬೇಕು ಅನ್ನೋದನ್ನು ರಾಜ್ಯ ಮತ್ತು ಕೇಂದ್ರದ ನಮ್ಮ ಪಾರ್ಟಿಯ ವರಿಷ್ಠರು ನಿರ್ಧಾರ ಮಾಡ್ತಾರೆ. ಇಲ್ಲ, ಸಾಮಾನ್ಯವಾಗಿ ರಾಜ್ಯದ ಉಪಾಧ್ಯಕ್ಷರಾಗಿ ವಿಜಯೇಂದ್ರ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸಗಳನ್ನು ಮಾಡ್ತಾ ಇರುವುದು ಮತ್ತು ಸರ್ಕಾರವನ್ನು ಸಮರ್ಥಿಸಿ ಮಾಡಿಕೊಳ್ಳುವಂಥ ರೀತಿ, ಪಾರ್ಟಿಯ ಸಂಘಟನಾತ್ಮಕದ ಹೋರಾಟದಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವುದು, ಇವೆಲ್ಲರೂ ಕೂಡ ಒಳ್ಳೆಯ ಪರಿಣಾಮಕಾರಿಯಂಥ ಕೆಲಸಗಳು. ಅವ್ರನ್ನ ಮುಂದೆ ಯಾವ ರೀತಿ ಉಪಯೋಗಿಸಿಕೊಳ್ಬೇಕು ಅನ್ನೋದನ್ನು ಪಾರ್ಟಿ ವರಿಷ್ಠರು ಮತ್ತು ನಮ್ಮ ಮುಖಂಡರು ನಿರ್ಧಾರವನ್ನು ಮಾಡ್ತಾರೆ. ಸಿದ್ದರಾಮಯ್ಯನವರಿಗೆ ಯಾವ ಅಲ್ಲಾವುದ್ದೀನ್ನ ಅದ್ಭುತ ದೀಪ ಮಾಹಿತಿ ಒದಗಿಸಿದೆಯೋ ನಮಗೆ ಗೊತ್ತಿಲ್ಲ. ಆದರೆ ವಾಸ್ತವಿಕವಾಗಿ ಯಡಿಯೂರಪ್ಪನವರು ಭಾರತೀಯ ಜನತಾ ಪಕ್ಷದ ಕರ್ನಾಟಕದಲ್ಲಿ ಸರ್ವೋಚ್ಚ ಮುಖಂಡರಾಗಿ, ಕರ್ನಾಟಕದ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿ, ಕೇಂದ್ರ ಮತ್ತು ರಾಜ್ಯದ ಎಲ್ಲ ಮುಖಂಡರ ಸಹಮತದೊಡನೆ ಅತ್ಯಂತ ಗೌರವಪೂರ್ಣವಾಗಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಶಾಶ್ವತವಾಗಿ ಮುಂದುವರಿತಾರೆ ಅನ್ನೋದು ನಮ್ಮೆಲ್ಲರ ಭಾವನೆ. ಅವರು ಜನಪರವಾಗಿ ಹಮ್ಮಿಕೊಂಡಿರುವಂಥ ಕೆಲಸಗಳು, ಬಡವರ ಪರವಾಗಿ ಅವರ ನಿರ್ಧಾರಗಳು, ಫ್ಲಡ್ಡನ್ನು ಅವರು ಎದುರಿಸುವಂಥ ರೀತಿ, ಆಡಳಿತದಲ್ಲಿ ತಂದಿರುವಂಥ ಬಿಗು, ಇವೆಲ್ಲವೂ ಕೂಡ ನಮ್ಮ ಕೇಂದ್ರದ ವರಿಷ್ಠರಿಗೆ ಮತ್ತು ರಾಜ್ಯದ ನಾಯಕರಿಗೆ ತಪ್ಪಿಸಿಕೊಟ್ಟಿದೆ. ರಾಜ್ಯದ ಪಳ್ಳಿಲೆಡ್ ವ್ಯವಸ್ಥೆ ಮಲ್ತಿದಿನ ಮೈಕಲ್ ಎಡ್ದು ಜನಕ್ಲೆಗೆ ಹೆಚ್ಚು ಶಬ್ದದ ಸಮಸ್ಯೆ ಉಂಡಾದಿತ್ತಂಡು ಅವಿನ ತಿರಿಯೊಂದು ನಿಯಮದಂಚ ಕ್ರಮದ ತೊನೆಯರೆ ಅಧಿಕಾರ್ಲೆಗ್ ಪೊಲೀಸ್ ಇಲಾಖೆ ತಿರಿಪಾದಂಡು. ಅನಧಿಕೃತ ಮೈಕಲಿನ ದೆಪ್ಪಾಯರೆ
ಡಿಜಿಪಿ ಸೂಚನೆ ಕೊಡ್ತಾರೆ. ಪಳ್ಳಿಲೆಡು ಮೈಕುಲೆಡ್ದು ಹೆಚ್ಚು ಶಬ್ದದೊಟ್ಟಿಗೂ ಸಮಸ್ಯೆ ಆದಿತ್ತಂಡ ಅಂಚಿನ ಪಳ್ಳಿಲಿನ ಬಗೆಟ್ ತೆರೆಯೊಂದು ನಿಯಮಗೂ ಸರಿಯಾದ ಕಾನೂನು ಕ್ರಮದ ತೊನೆರೆ ಅನಧಿಕೃತ ಮೈಕುಲಿನ ದೆಪ್ಪಾಯರೆ ಪೊಲೀಸ್ ಮಹಾನಿರ್ದೇಶಕರು ಇಲಾಖೆದ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾರೆ. ರಾಜ್ಯದೊರ್ಮೆಡ್ ಪಳ್ಳಿಲೆಡ್ ಅನಧಿಕೃತ ಮೈಕ್ ಪಾಡ್ತಾರೆ. ನಡೆದು ಜನಕ್ಲಿಗೆ ಉಪದ್ರ ಆವೊಂದಿತ್ತದು ಅವನ್ನು ಕೂಡ್ಲೆ ದೆಪ್ಪಾಯರೆ ಒತ್ತಾಯ ಮಲ್ತದು. ಕರ್ನಾಟಕ ಪೊಲೀಸ್ ಮಹಾನಿರ್ದೇಶಕರಿಗೆ ಬೆಂಗಳೂರದ ವಕೀಲರು ಹರ್ಷ ಮುತಾಲಿಕ್ ಭಿನ್ನಾಯ್ತೊಂದರು. ಇದಕ್ಕೆ ಡಿಜಿಪಿ ಆಫೀಸ್ ಹಿಡಿದು ಜವಾಬು ಬೈದಂಡು. ಪಳ್ಳಿಲೆಡ್ ಮುಸ್ಲಿಮರನ ಪ್ರಾರ್ಥನೆಡ್ ಹೆಚ್ಚು ಸ್ವರ ಮಲ್ತುಂದಿಪ್ಪನ ಮೈಕ್ಲಿನ ತಡಪೆರೆ ಸೂಚನೆ ಕೊಡ್ತಾರೆ. ಮಾಹಿತಿ ತಂದು ನಿಯಮದಂಚ ಕ್ರಮದ ತೊನಡೊಂದು ಡಿಜಿಪಿ ಪರವಾದ ಎಐಜಿಪಿ ಸುತ್ತೋಲೆ ಪಿದಟ್ಪಾದರು. ಒಡಿಪುದ ಸಂಪ್ರದಾಯದ ಬ್ರಾಣರೆನ ಕುಟುಂಬ ಒಂಜಿ ಕರಿನ 14 ವರ್ಷಲಿಡ್ದು ಕೊಳಚಗೇರಿ ಜಾಗದ ಜೂಕ್ಲೆಗ್ ಧರ್ಮಗು ಬರವು ದುತ್ತೈತ ಕೊರ್ಪನೇತ ಒಟ್ಟುಗು ಆರೋಗ್ಯಲ ತೂವನ್ನುಂಡು. ಕೊರೋನಾ ಕಾರಣೊಡ್ದು ಶಾಲೆಗೆ ಪೋವಂದಿನ ಸ್ಲಮ್ಮದ ಜೂಕ್ಲೆಗ್ ಬ್ರಾಣರೆನ ಇಲ್ಲೇ ಪಾಠಶಾಲೆ ಇತ್ತೆ ಆ ಬಗೆಟ್ ಒಂಜಿ ವರದಿ. ಈ ಶಾಲೆಡ್ ಪಾಠ ಗೊಬ್ಬು ವನಸು ಮಾತಾ ವ್ಯವಸ್ಥೆಲ ಉಂಡು. ಒಟ್ಟುಗೂ ಪಾಠ ಪಂಡದು ಕೊರಿಯರೆ ಟೀಚರ್ಲ ಉಲ್ಲೆರು. ಆಂಡ ಒಂದು ಶಾಲೆಯತ್ತು ಇಲ್ಲಂದ ಪಾಠ ಮಲ್ಪುನಾರು ರೂಪಾ ಬಲ್ಲಾಳ್. ಒಡಿಪುದ ಸಂಪ್ರದಾಯದ ಬ್ರಾಣರಿನ ಮನೆತನದಾರು. ಆರು ಬೇಲಿಡು ಯೋಗ ಥೆರಪಿಸ್ಟ್. ಕೊಳಚಗೇರಿ ಜೋಕ್ಲಿನ ತೂಂಡ ಭಾರಿ ಮೋಕೆ. ಸ್ಲಮ್ ಏರಿಯಾದ ಜೋಕ್ಲಿನ ಅರನ ಇನ್ನಡೆ ಲೆಪ್ಡಾದ ಪಾಠ ಮಲ್ಪುನ ವ್ಯವಸ್ಥೆ ಮಲ್ದಿರು. ಮಾತಾ ವ್ಯವಸ್ಥೆಲ ಧರ್ಮಗು ಕರಿನ 14 ವರ್ಷದ ದುಂಬು ಉತ್ತರ ಕರ್ನಾಟಕದ ಕೊಳಚಗೇರಿ ಪ್ರದೇಶದ ಪೊಣ್ಣೂತಿನ ಕಷ್ಟ ತಾಪತ್ರಯ ತೂದು ಈ ಸಮಾಜ ಸೇವೆ ಶುರು ಮಲ್ತದಿರು. ನಿಕ್ಲಿಗೆ ಗೊತ್ತಿಪ್ಪು ಒಡಿಪುಡು ಬಿಜಾಪುರ, ಬಾಗಲಕೋಟೆ, ರಾಯಚೂರು, ಬಳ್ಳಾರಿ, ದಾವಣಗೆರೆ, ಕೊಪ್ಪಳ ಸೇರಿದು ಬೇತಿ ಜಿಲ್ಲೆಲಿನ ವಲಸೆ ಕಾರ್ಮಿಕರು ಉಲ್ಲೇರು. ದಿನ ಮಜೂರಿಗೆ ಬೆನ್ಪುನ ಮುಕ್ಕುಲು ಜೋಕ್ಲಿನ ಸರ್ಕಾರಿ ಶಾಲೆಗೆ ಪಾಡ್ತೇರು. ಶಾಲೆಗೆ ತನ್ನ ಪಾಡ್ತೇರು. ಆಂಡ ಒವ್ವೆ ಪಾಲನೆ ಆರೋಗ್ಯ ತೂವನ್ನ ಒಣಸಿ ತೆನಸು ಸರಿಯಾದಿಚ್ಚಿ ಪರ್ಪುನ ಅಭ್ಯಾಸದ ಈ ಜನಕುಲು ಅವೇತೋ ಸಮಸ್ಯೆಯನ್ನು ಎದುರಿಸಾವಂದುಲ್ಲೇರು. ಜೋಕ್ಲಿಗ್ ಇಲ್ಲಲ್ದಕ್ಲಿನ ಮೋಕೆ ಒಪ್ಪುಚಿ ದೆನತೂಯಿನ ರೂಪ ಬಳ್ಳಾಲ್ ಅರಣ್ಯ ಕಂಡನಿ ನಾಗರಾಜನ ಸಾಯಡು ಸಮಾಜ ಸೇವೆ ಶುರು ಮಂತಿದ್ರು. ಕಂಡನಿ ಬೊಕ್ಕ ಜೋಕುಲು ಬೆರಿ ಸಹಾಯ ಕೊಡ್ತೇರು. ಯೋಗ ಥೆರಪಿಸ್ಟ್ ರೂಪಾ ಬಲ್ಲಾಳ್ ಈ ಬಗೆಟ್ ಪಾತಿರ್ತಾರೆ. ಇಲ್ಲಿ ಮೇನ್ಲಿ ಬಂದ ಕೂಡಲೇ ನಾನು ಒಂದು ಕಡೆ ಓದಿದ್ದೆ, ಹ್ಯಾಂಡ್ ರೈಟಿಂಗ್ ಚಂದ ಬರೆದ್ರೆ ಮಕ್ಕಳು ಪರ್ಸ್ನಾಲಿಟಿ ಇಂಪ್ರೂವ್ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಕನ್ನಡ ಹ್ಯಾಂಡ್ ರೈಟಿಂಗ್ ಕರೆಕ್ಟ್ ಮಾಡಿಸಿ ಮತ್ತು ಓದಿಸಿ ಮತ್ತು ಅವ್ರದ್ದು ಟೆಕ್ಸ್ಟ್ ಬುಕ್ಸ್ ಎಲ್ಲ ರಿವೈಸ್ ಮಾಡಿಸೋದು ಅಷ್ಟೇ. ನೋಟ್ಸ್ ಬರ್ಕೊಂಡು ಬಂದಿರ್ತಾರೆ, ಬಟ್ ಓದಿಲ್ಲ, ಅರ್ಥ ಆಗೋದಿಲ್ಲ. ಆಮೇಲೆ ಅದು ಅಷ್ಟೆಲ್ಲ ಮಾಡುವಾಗ ಒಂದು 4-5 ಇಯರ್ಸ್ ಬ್ಯಾಕ್ ನಂಗೆ ಅನಿಸಿತು ಸ್ವಲ್ಪ ಹೊರಗಡೆ ಎಕ್ಸ್ಪೋಜರ್ ಅಗತ್ಯ ಉಂಟು ಅಂತ ಹೇಳಿ. ಸೊ ಸ್ಲೋಲಿ ಅವ್ರನ್ನ ಭರತನಾಟ್ಯಂ ಕ್ಲಾಸ್ಗೆ ಹಾಕಿದೆ. ಮತ್ತು ಮಣಿಪಾಲಿಂದ ಒಂದು ಸ್ಪೆಷಲ್ ಟೀಚರ್ ಬಂದು ಕರಾಟೆ ಹೇಳ್ಕೊಡ್ತಾರೆ. ಫುಲ್ ವೈಟ್ ಡ್ರೆಸ್ ಹಾಕೊಂಡು ಅಷ್ಟಲಾಗಿ ಕರಾಟೆ ಮಾಡ್ತಿದ್ದೆ ಮಕ್ಕಳು. ಆಮೇಲೆ ಸ್ಕಿಪ್ಪಿಂಗ್ ಸ್ಟಾರ್ಟ್ ಮಾಡಿದೆ 1-2 ಇಯರ್ಸ್ ಬ್ಯಾಕು. ನ್ಯಾಷನಲ್ ಲೆವೆಲ್ ಗೋಲ್ಡ್ ಮೆಡಲಿಸ್ಟ್ ಒಬ್ಬರು ನಮ್ಮ ಮನೆಗೆ ಬಂದು ಇಲ್ಲಿ ನಾನು ಸ್ಪೆಷಲ್ ಕಾಂಪಿಟೇಷನಿಗೆ ಬರುವಂಥ ಸ್ಕಿಪ್ಪಿಂಗ್ ರೋಪ್ಸ್ ತೊಗೊಂಡು ಅವರಿಗೆ ಸ್ಕಿಪ್ಪಿಂಗ್ ಟ್ರೈನಿಂಗ್ ಕೊಡ್ತಾಯಿದ್ವಿ. ಸೊ ಇದೆಲ್ಲ ಮಾಡ್ತಾ ಐ ರಿಯಲೈಸ್ ದಟ್ ಅವ್ರಿಗೆ ತುಂಬ ಕಾನ್ಫಿಡೆನ್ಸ್ ಇಂಪ್ರೂವ್ ಆಯಿತು. ಕೊರೋನಾ ಕಾರಣಡ್ತು ಇತ್ತೆ ಶಾಲೆ ಇಜ್ಜಿ ಅಂಚಾದು ಕಾಂಡೆ ಒರ್ಮಡ್ದು ಬಯ್ಯ ಐನು ಮುಟ ವಲಸೆ ಕಾರ್ಮಿಕರನ ಜೋಕ್ಲಿನ ಬರಿಗೆರೆ ಪಂಡದು ಇಲ್ಲದ ಟೆರೆಸಿಡ್ ಪಾಠ ಮಲ್ಪುವೆರು. ಜೋಕ್ಲಿನ ಕೈಬರವು ಪೊರ್ಲಾಪುಂಚ ತೂವನ್ವೆರು. ಇಂಗ್ಲಿಷ್ ಕಲ್ಪಾವೆರು, ಶಿಸ್ತು ಕಲ್ಪಾವೆರು. ಆತ್ಮೀಯತೆಡು ಜೋಕ್ಲಿನ್ ತೂದು ಆಕ್ಲಿನ ಇಲ್ಲದ ಕಷ್ಟ ತೆರೆದು ಬರವು ಕಲ್ಪನ ಖರ್ಚು ತೂವನ್ವೆರು. ಅಗತ್ಯ ಬೂರ್ಂಡ ಅರೆನ ಸಂಬಂಧದಕ್ಲಿನ ಸಾಯಲಾದ ತೊನ್ವೆರು. 5ನೇ ಕ್ಲಾಸ್ ಇರ್ತು ಬೊಕ್ಕ ಪಾಕ ಜೋಕ್ಲಿನ ಇಂಗ್ಲಿಷ್ ಮೀಡಿಯಂ ಕ್ಲಾಸ್ಗೆ ಸೇರಾತೆರು. ಜೋಕ್ಲಿನ ಬಿಡ್ಸಾತಿಗೆ ಗುರ್ತು ಮಲ್ತದು ಭರತನಾಟ್ಯ ಬೊಕ್ಕ ಬೇತೆ ಡ್ಯಾನ್ಸ್ ಕ್ಲಾಸ್ ಪಾಡ್ತೇರು. ಮಾತಾ ಖರ್ಚಿನ ರೂಪ ಬಲ್ಲಾಳ್ ದಿಂಚಾದೇರು. ಸಮ್ಮರ್ ಟೂರ್, ಪುಟ್ಟು ಪರ್ಬ, ಹೊಸ ವರ್ಷ ಆಚರಣೆ ಮಾತಾ ಜೋಕ್ಲಿಗಾದ ದೀವನ್ನ ರೂಪ ಟೀಚರ್ ಪಂಡ ಜೋಕ್ಲಿಗ್ ಭಾರಿ ಪ್ರೀತಿ. ವಿದ್ಯಾರ್ಥಿನಿ ದ್ಯಾಮುಖ ದಾದಪಂಪಲು ಕೇನ್ಲೈ. ನಾನು ಬಾಗಲಕೋಟೆಯಿಂದ ಬಂದಿದ್ದೇನೆ. ನನ್ನ ಅಪ್ಪ ಅಮ್ಮ ಇಲ್ಲಿ ದುಡಿಲಿಕ್ಕೋಸ್ಕರ ಬಂದಿದ್ದಾರೆ.
ನಾನು ಮೇನ್ ಸ್ಕೂಲಿಗೆ ಹೋಗ್ತಿದ್ದೆ ಫಸ್ಟಿಗೆ. ಅವಾಗಲ್ಲಿ ಅಲ್ಲಿ ನಮ್ಮ ಸ್ಕೂಲಲ್ಲಿ ಓದ್ತಿದ್ದ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದರು, ರೂಪಾ ಮೇಡಮ್ ಇದ್ದಾರೆ, ಅಲ್ಲಿ ಒಂದು ಟ್ಯೂಷನ್ ಇದೆ, ಹೋಗುವ ಅಂತ ಹೇಳಿದ್ರು. ಅದಕ್ಕೆ ನಾವು ಬಂದ್ವಿ. ಹಾಂ, ಶಾಲೆ ಫೀಸ್ ಕೂಡ ಅವರೇ ಕಟ್ತಾರೆ. ಈಗ ಸಹ ಬಟ್ಟೆ ಅಂಗಡಿಗೆಲ್ಲ ಕರ್ಕೊಂಡು ಹೋಗ್ತಾರೆ. ಮತ್ತು ಸಂಗೀತ ಮ್ಯೂಸಿಕ್ ಕಾಂಪಿಟೇಷನ್ಗೆಲ್ಲ ಕರ್ಕೊಂಡು ಹೋಗ್ತಿದ್ರು. ನಂಗೆ ತುಂಬ ಖುಷಿ ಆಗ್ತಿದೆ. ಮತ್ತು ನಾವು ಇವರೊಟ್ಟಿಗೆ ಇದ್ದರೆ ಎಷ್ಟು ಗಮ್ಮತ್ತಾಗ್ತಿದೆ, ಟೈಮ್ ಹೋಗೋದೇ ಗೊತ್ತಾಗಲ್ಲ. ಬಟ್ಟೆ ಎಲ್ಲ ತೆಗೆದುಕೊಟ್ರು. ಅನಂತೇಶ್ವರ ಶಾಲೆಗೆ ಫೀಸ್ ಕೊಟ್ಟು ಬುಕ್ ಎಲ್ಲ ತಗೊಂಡು ಕಳಿಸಿದ್ರು. ಶಾಲೆಗೆ ಹಾಕಿದಾದ್ಮೇಲೆ ಶಾಲೆಯಿಂದ ಟ್ಯೂಷನ್ಗೆ ಬರ್ತೀವಿ, ಟ್ಯೂಷನಿಂದ ಮನೆಗೆ ಹೋಗ್ತಿದ್ವಿ. ಮತ್ತು ಟ್ಯೂಷನ್ಗೆ ಸಂಜೆ ನಮಗೆ ಊಟ ತಿಂಡಿ ಎಲ್ಲ ಕೊಡ್ತಿದ್ರು. ರೂಪಾ ಬಲ್ಲಾಳ್ರನ ಕುಟುಂಬ ಎಡ್ಡೆ ಕಲ್ತನಕಲು ಇರುವೆರು ಜೋಕುಲು ವೈದ್ಯರು ಅಮೆರಿಕಡು ಬೊಕ್ಕ ಮಣಿಪಾಲುಡು ಕರ್ತವ್ಯಡುಲ್ಲೆರು ಎಂಚಿನ ಕುಟುಂಬ ಕೊಳಚಿಕೇರಿ ಜೋಕ್ಲೆನ್ನು ತೂವೊನ್ನಿ ಪಂಡ ಅವು ಶ್ರೇಷ್ಠ ಕೆಲಸ ಮಾತ್ರ ಅಟ್ಟು ಸರ್ವೆಲ್ಲ ಮೆಚ್ಚುನಂಚಿನ ಕಾರ್ಯ ಆದುಂಡು. ಒಡಿಶಾ ರಾಜ್ಯದ ಕಾಡು ಒಂಜೇಟ್ ಕಪ್ಪು ಪುಲ್ಲಿದ ಬಣ್ಣದ ಪಿಲಿವಂಜಿ ತೋಚಿದಂಡು ಹವ್ಯಾಸಿ ಫೋಟೋಗ್ರಾಫರ್ ಸೌಮ್ಯನ್ ಬಾಜಪೇಯಿ ಐತ ಫೋಟೋ ದೆತ್ತದು ಸಾಮಾಜಿಕ ಜಾಲತಾಣಡು ಸುದ್ದಿ ಮಲ್ದೇರು. ಮೇಟ್ ಕಪ್ಪು ಪುಲ್ಲಿ ಇತ್ತಿನ ಬಣ್ಣದ ಪಿಲಿ ಉಂಚಿ ಒಡಿಶಾ ರಾಜ್ಯದ ಕಾಡು ಇತ್ತಿನ ಬಗೆಟ್ ಅವಿತ್ತ ಫೋಟೋ ಸಾಮಾಜಿಕ ಜಾಲತಾಣುಲಡು ಭಾರಿ ಸುದ್ದಿಯಾತಂಡು. ಕಾಡು ಚೂಳಿನ ಬಗೆಟ್ ಪ್ರೀತಿ ದೀವನ್ನ ಹವ್ಯಾಸಿ ಫೋಟೋಗ್ರಾಫರ್ ಸೌಮ್ಯನ್ ಬಾಜಪೇಯಿ ಇಸೇಸ ಪಿಲಿತ್ತ ಫೋಟೋ ದೈದೇರು. ಮೆಲನಾಸ್ಟಿಕ್ ಟೈಗರ್ ಪುದರ್ ಉಪ್ಪುನ ಒಂದು ಒಡಿಶಾಡು ಮಾತ್ರ ಇದ್ದದು ಸಂಖ್ಯೆಡು 7 ಮಾತ್ರ ಉಪ್ಪುನು. ಮುಲ್ಪದ ಸಿಂಪಿಲಾಲ್ ಪಿಲಿ ಸಂರಕ್ಷಣಾ ದಾಮುಡು ಕಪ್ಪು ಪಿಲಿಕ್ಲಿನ ತೂವಲಿ 2018 ಪಿಲಿತ್ತ ಲೆಕ್ಕದೆತ್ತಿನಿಟ್ಟು ಕಪ್ಪು ಪಿಲಿಕ್ಲಿನ ಸಂಖ್ಯೆ ಭಾರಿ ಕಮ್ಮಿ ಆತನೆಂದು ತೆರೆದು ಬೈದಂಡು. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರದ 2014ನೇ ಸಾಲದ ಮರ್ಯಾದೆ ಪ್ರಶಸ್ತಿ ಬಕ ಯಕ್ಷಸಿರಿ ವರ್ಷದ ಪ್ರಶಸ್ತಿ ಅಂಚನೆ ಬೂಕು ಇನಾಮು ಕೊರ್ಪನಲೀಸ್ ನವೆಂಬರ್ 8 ಕುಡ್ಲದ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಉರ್ವಸ್ಟೂರ್ ತುಳುಭವನ ನಡಪರೆ ಉಂಡೊಂದು ಗೊತ್ತು ಮಲ್ತದೇರು. ನವೆಂಬರ್ 8 ಬಯ್ಯ 3 ಗಂಟೆಗೆ ಕುಡ್ಲ ಉರ್ವಸ್ಟೂರ್ದ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ತುಳುಭವನಡು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರದ 2014ನೇ ಸಾಲದ ಮರ್ಯಾದೆ ಪ್ರಶಸ್ತಿ ಯಕ್ಷಸಿರಿ ವರ್ಷದ ಪ್ರಶಸ್ತಿ ಬಕ ಬೂಕು ಇನಾಮು ಕೊರ್ಪನಲೀಸ್ ಅಟ್ಟಣೆ ಮಲ್ದೇರು. ಮಂತ್ರಿ ಸಿಟಿ ರವಿ ಕಾರ್ಯಕ್ರಮ ಉದಿಪನ ಮಲ್ತದ ಪ್ರಶಸ್ತಿಯನ್ನು ಕೊರ್ಪೇರು. ಯಕ್ಷಸಿರಿ ವರ್ಷದ ಪ್ರಶಸ್ತಿನ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ ಕೊರ್ಪೇರು. ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಬೂಕು ಇನಾಮ್ಲೆನ್ ಪಟ್ವೇರು. ಶಾಸಕರು ವೇದವ್ಯಾಸ ಕಾಮತ್ ಗುರ್ಕಾರ್ಮೆ ವಹಿಸುವೇರು. ಡಾಕ್ಟರ್ ಚಂದ್ರಶೇಖರ ದಾಮ್ಲೆರೆಗ್ 2014ನೇ ಸಾಲದ ಮರ್ಯಾದೆ ಪ್ರಶಸ್ತಿನ ಕೊರ್ಪಣೊಂದು ಗೊತ್ತು ಮಲ್ತದೇರು. ಭಾಗವತಿರು ಕುರಿಯ ಗಣಪತಿ ಶಾಸ್ತ್ರಿ ಬಕ ಕಲಾವಿದರು ಉಬರಡ್ಕ ಉಮೇಶ್ ಶೆಟ್ಟಿಗ್ ಯಕ್ಷಸಿರಿ ಪ್ರಶಸ್ತಿ, ಹೊಸ್ತೋಟ ಮಂಜುನಾಥ ಭಾಗವತರಿಗ್ ಬೊಕ ಕೃಷ್ಣ ಪ್ರಕಾಶ ಉಳಿತಾಯರಿಗ್ ಬೂಕು ಇನಾಮ್ಲೆನ್ ಕೊರ್ಪೇರು. ಇಡೀಗಿನಿತ ನಮ್ಮ ಕುಡ್ಲ ತುಳುವಾರ್ತೆಲು ಮುಗಿನ ನನ್ನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳುವಾರ್ತೆಲು ಸೊಲ್ಮೆಲು.